ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಶುಭಾಶಯಗಳು. ಲೋಕಪರ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತಿದ್ದೀವಿ, ಕ್ಷಮೆ ಇರಲಿ. ಓಕೆ, ಇಂದು ಒಂದು ಬೀದಿ ನಾಯಿಗಳ ಸಮಸ್ಯೆ ಇಂದು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಬಹಳ ಪ್ರಮುಖವಾದ ವಿಷಯ. ಇದನ್ನು ನಾವು ಚರ್ಚೆ ಮಾಡೋಣ. ಇಂದು ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಬೀದಿ ನಾಯಿಗಳ ಹಾವಳಿ ತುಂಬಾ ಹೆಚ್ಚುತ್ತಾ ಇದೆ. ಪ್ರತಿದಿನ ಹೆಚ್ಚುತ್ತಾ ಇದೆ. ಆದರೂ ಅದರ ಬಗ್ಗೆ ಯಾರೂ ಚಕಾರ ಎತ್ತುತ್ತಿಲ್ಲ. ಕಾರಣ ಅನೇಕ ಇದ್ದಾವೆ. ಇದರ ಒಳಗೆ ಇಣುಕಿದರೆ ಹಲವಾರು ಮಾಫಿಯಾಗಳ ಒಂದು ಜೇಡರ ಬಲೆ ಹಾಗೆ ಸರಮಾಲೆನೇ ಸುತ್ತಕೊಂಡಿದೆ. ಆದರೂ ನಾವು ಸ್ವಲ್ಪ ಈ ವಿಷಯದ ಬಗ್ಗೆ ನಾವು ತಿಳ್ಕೊಬೋದು. ನಾಗರಿಕರಿಗೆ ಮೊದಲ ಮನವಿ, ದಯವಿಟ್ಟು ನಿಮಗೆ ಸಾಕುವ ಮನಸ್ಸಿಚ್ಛೆ ಇದ್ದರೆ, ಹಂಬಲ ಇದ್ದರೆ ನಿಮ್ಮ ಮನೆ ಕಾಂಪೌಂಡಿನ ಒಳಗಡೆ ಅವುಗಳನ್ನು ಸಾಕಿ. ನಮ್ಮ ಮನೆ ಒಳಗಡೆ ಸಾಕೋ ಅರ್ಹತೆ ಮತ್ತು ಆ ಒಂದು ವ್ಯವಸ್ಥೆ ಇದ್ದರೆ ನಾವು ಸಾಕಬೇಕು, ಇಲ್ಲಾಂದರೆ ಬಿಟ್ಬಿಡಿ. ಅದು ಒಳಗಡೆ ಸಾಕೋದನ್ನೇ ನಾವು ಸಾಕು ನಾಯಿಗಳು ಅಂತ ಹೇಳ್ತೀವಿ. ಅದು ಬಿಟ್ಬಿಟ್ಟು ನಮ್ಮ ಮನೆಯಲ್ಲಿ ಉಳಿದಿರೋ ಅನ್ನ ಸಾಂಬಾರನ್ನ ತಿನ್ನೋದಕ್ಕೋಸ್ಕರ ಬೀದಿನಲ್ಲಿ ನಮ್ಮ ನಾಯಿ ಅಂತ ಹೆಸರು ಹೇಳ್ಕೊಂಡು ನಾಯಿಗಳಿಗೆ ನಮ್ಮ ಮನೆಯಲ್ಲಿ ಉಳಿದಿರೋ ವೇಸ್ಟ್ನ ಖಾಲಿ ಮಾಡೋದಕ್ಕೋಸ್ಕರ ನಾಯಿ ಸಾಕ್ತೀವಿ ಅನ್ನೋದನ್ನು ದಯವಿಟ್ಟು ಬಿಟ್ಬಿಡಿ. ಇದರಿಂದ ತುಂಬ ತೊಂದರೆ ಆಗುತ್ತೆ ಬೇರೆ ನಾಗರಿಕರಿಗೆ. ಹಾಗಾಗಿ ನಿಮ್ಮಲ್ಲಿ ದಯವಿಟ್ಟು ಕೈ ಮುಗಿದು ಬೇಡ್ಕೊತೀನಿ, ಈ ಬೀದಿಲಿ ಇರತಕ್ಕಂಥ ನಾಯಿಗಳಿಗೆ ಮತ್ತು ಬೆಕ್ಕುಗಳಿಗೆ ದಯವಿಟ್ಟು ಇದಕ್ಕೆ ಪ್ರೋತ್ಸಾಹ ಕೊಡಬೇಡಿ. ಇದು ಹೇಗೆ ಅಂದರೆ, ಈ ಭಿಕ್ಷೆ ಬೇಡವರಲ್ಲಿ ಕಳ್ಳ ಭಿಕ್ಷುಕರು ಅಂತ ಹೇಳ್ತಾರೆ. ಹಾಗೆ ಈ ಬೀದಿ ನಾಯಿಗಳನ್ನ ಕಳ್ಳ ಬೀದಿ ನಾಯಿಗಳ ಹಾಗೆ ನಾವು ಸಾಕ್ತಾಯಿದ್ದೀವಿ. ದಯವಿಟ್ಟು ಕೇಳ್ಕೊತಾ ಇದ್ದೀನಿ, ಸಾಕೋ ಇಚ್ಛೆ ಇದ್ದರೆ ಖಂಡಿತ ಸಾಕಿ. ಅದು ಕಾಂಪೌಂಡ್ ಒಳಗಡೆ ಸಾಕಿ. ದಯವಿಟ್ಟು ಬೀದಿನಲ್ಲಿ ಸಾಕ್ತೀವಿ ಅಂತ ಅಂದ್ಕೋಬೇಡಿ. ಇದು ನನ್ನ ಕಳಕಳಿ ಮನವಿ. ಹಾಗೆ ಇನ್ನು ಸರ್ಕಾರದವರ ವಿಷಯಕ್ಕೆ ಬಂದರೆ, ಅನೇಕ ವಿಷಯ ಸರ್ಕಾರದವರು ಈ ಪ್ರಾಣಿ ದಯಾ ಸಂಘ ಅನ್ನೋ ಒಂದು ಸಂಘ ಇದೆ, ಅಥವಾ ಅದು ಸಂಸ್ಥೆನ ನನಗೆ ಕರೆಕ್ಟಾಗಿ ಸರಿಯಾಗಿ ಗೊತ್ತಿಲ್ಲ. ಅದನ್ನು ಸರ್ಕಾರದವರು ಫೇಸ್ ಮಾಡೋಕ್ಕಾಗ್ತಾ ಇಲ್ವಾ, ಅಥವಾ ಆ ಸಂಸ್ಥೆಗೂ ಸರ್ಕಾರಕ್ಕೂ ಏನಾದರೂ ಒಪ್ಪಂದ ಇದೆಯಾ ನನಗೆ ಗೊತ್ತಿಲ್ಲ. ಸುಮ್ಮನೆ ಏನೋ ನೆಪಕ್ಕೆ ಅಂತ ಯಾವಾಗಲೂ ಒಂದು ಸರಿ ಬರ್ತಾರೆ, ಒಂದು 4-5 ನಾಯಿ ಹಿಡಿತಾರೆ. ಅದು ಏನೋ ತೊಗೊಂಡೋಗಂಗಿಲ್ವಂತೆ. ಕರ್ಕೊಂಡು ಹೋದರೆ ಹೆಣ್ಣು ನಾಯಿಗಳಾದರೆ ಸಂತಾನಹರಣ ಮಾಡಿ ಕಳಿಸ್ತಾರಂತೆ, ಗಂಡು ನಾಯಿಗಳಿಗೂ ಸಂತಾನಹರಣ ಮಾಡಿ ಕಳಿಸ್ತಾರಂತೆ, ಇಂಜೆಕ್ಷನ್ ಹಾಕ್ಬಿಟ್ಟು ಕಳಿಸ್ತಾರಂತೆ. ನಾನು ಕೇಳೋದು, ನೀವು ಕರ್ಕೊಂಡೋಗಿ ಇಂಜೆಕ್ಷನ್ ಹಾಕೋದ್ರಿಂದ ಬೀದಿ ನಾಯಿಗಳು ಕೊಡ್ತಿರ್ತಕ್ಕಂಥ ಮಕ್ಕಳಿಗೆ, ದೊಡ್ಡವ್ರಿಗೆ ಕೊಡ್ತಿರ್ತಕ್ಕಂಥ ತೊಂದರೆ ಕಮ್ಮಿ ಆಗುತ್ತಾ? ಯಾವ ಲೆಕ್ಕದಲ್ಲಿ ಅಥವಾ ಯಾವ ವೈಜ್ಞಾನಿಕ ಒಂದು ಆಧಾರದಲ್ಲಿ ಈ ಕೆಲಸ ಮಾಡ್ತಾಯಿದ್ದೀರ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಇನ್ನು ಪ್ರಾಣಿ ದಯಾ ಸಂಘದವ್ರಿಗೆ ನಿಮ್ಗೆ ನಿಜವಾಗ್ಲೂ ಪ್ರಾಣಿಗಳ ಮೇಲೆ ದಯೆ ಅನ್ನೋದಿದ್ದರೆ, ಸರ್ಕಾರದ ಮತ್ತು ಎಷ್ಟೋ ಗೋಮಾಳ ಸಂಸ್ಥೆಗಳು ತುಂಬ ಇದ್ದಾವೆ. ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಸಾಕಿ ನಿಮ್ಮ ಪ್ರೀತಿ ತೋರಿಸಿ. ಅದು ಬಿಟ್ಟು ಸುಮ್ಮನೆ ರಸ್ತೆನಲ್ಲಿ ಬಿಟ್ಬಿಟ್ಟು ಈ ಥರ ಮಾಡೋದು ಎಷ್ಟು ಸರಿ ಅಂತ ನೀವೊಂದು ಸ್ವಲ್ಪ ಹೊತ್ತು ಮನಸ್ಸಾಕ್ಷಿ ಇಟ್ಕೊಂಡು ಯೋಚನೆ ಮಾಡಿ. ಈಗ ಹೇಳಿದ ತಕ್ಷಣ ನಮಗೆ ನಾಯಿ ಮೇಲೆ ಅಥವಾ ಬೆಕ್ಕಿನ ಮೇಲೆ ಪ್ರೀತಿ ಇಲ್ಲ ಆ ಥರ ಏನೂ ಅಲ್ಲ, ಅಥವಾ ನಾವು ಯಾವುದೇ ಇದ್ರ ಮೇಲೆ ನಿಮ್ಮ ಕಂಪ್ಲೇಂಟು ಅಂತ ಮಾಡ್ತಾಯಿಲ್ಲ. ನಿಮಗೆ ಎಷ್ಟೋ ಜಾಗ ಕೊಟ್ಟಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಪ್ರಾಣಿದೆ ತೊಗೊಂಡೋಗಿ ಸಾಕಿ. ನಾನು ಹೇಳೋದು, ಕರ್ಕೊಂಡು ಹೋಗಿ ಚೆನ್ನಾಗಿ ಸಾಕಿ. ಅದನ್ನು ನೋಡಿಕೊಂಡು ಎಷ್ಟೋ ಜನಗಳ ತೋಟಗಳಿದ್ದಾವೆ, ಅರಣ್ಯ ಪ್ರದೇಶಗಳಿದ್ದಾವೆ, ಮೀಸಲು ಅರಣ್ಯ ಪ್ರದೇಶಗಳು ಅಂತ ತುಂಬ ಇರುತ್ತೆ. ಆರಾಮಾಗಿ ಅಲ್ಲಿ ಬಿಟ್ಟು ಸಾಕ್ಬೋದು. ಬೀದಿನಲ್ಲಿ ಬಿಟ್ಟು ತುಂಬ ತೊಂದರೆ ಅಂದರೆ ತುಂಬಾ ತೊಂದರೆ ಆಗುತ್ತೆ. ಇದರಿಂದ ನಾವು ಏನು ಹೇಳೋದು ಅಂತ ಅರ್ಥ ಆಗ್ತಿಲ್ಲ. ಅದು ಯಾವ ರೀತಿ ಅಂದರೆ, ಎಷ್ಟೋ ಜನಗಳಿಗೆ ಕೆಲವೊಂದು ಏರಿಯಾಗಳಲ್ಲಿ ಅಲ್ಲೋದ್ರೆ ಆ ನಾಯಿ ಇದೆಯಪ್ಪ, ನನಗೇನೋ ತೊಂದರೆ ಮಾಡುತ್ತೆ, ನನಗೆ ಯಾಕೆ ಬೇಕು ಅಂತ ಆ ರೋಡು ಆ ಏರಿಯಾಗೆ ಹೋಗೋದನ್ನು ಬಿಟ್ಟಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಹಾಗಾಗಿ ದಯವಿಟ್ಟು ನಿಮ್ಮಲ್ಲಿ ಕಳಕಳಿ ಮನವಿ, ಇದನ್ನು ಒಂದು ಶಾಶ್ವತ ನೆಲೆ ಕಾಣಿಸ್ಬೇಕಾಗಿ ವಿನಂತಿ. ದಯವಿಟ್ಟು ಈ ವಿಡಿಯೋ ಸಂಬಂಧಪಟ್ಟ ಎಲ್ಲರಿಗೂ ತಲುಪುವವರೆಗೂ ಶೇರ್ ಮಾಡಿ. ಹಾಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಮತ್ತು ದಯವಿಟ್ಟು ನಮ್ಮ ಲೋಕಪರ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೋಟಿಫಿಕೇಷನ್ ಬಟನಲ್ಲಿ ಆಲ್ ಅಂತ ಪ್ರೆಸ್ ಮಾಡಿ.
ನಮಸ್ಕಾರ ಸ್ನೇಹಿತರೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ